ಸರ್ದ ಕಂಡೊಡು ಗೊಬ್ಬುದಲೇಸೋ ಕಂಬುಲದ ಎರುಕೂಲು ಬಲ್ಪೂನ ಪೊರ್ಲು ಜೋಕೂಲು ಜವನೆರ್ಮ ತೆರ್ಲಾಕೆ ಸರ್ಮೀಕಾ मेरे पुनकोटी ಚೆನ್ನಯ್ಯ ದೇವರೇ ಆಶೀರ್ವಾದೋಡುಕೆ ಸರ್ವೊಬ್ಬು ನಮ್ಮ ತುಳುನಾಡ ವೈಭವವನ್ನು ತೊರೆ ಹೊರತು ನಮಸ್ಕಾರ ಸ್ನೇಹಿತರೆ, ತುಳುನಾಡಿನ ಪವಿತ್ರ ನದಿ ಶಾಂಭವಿ ತೀರದಲ್ಲಿ ನೆಲೆಸಿರುವ ಸಾವಿರಕ್ಕೂ ಅಧಿಕ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಪುಣ್ಯಕ್ಷೇತ್ರ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮುಂಡಕಾಸುರನೆಂಬ ರಕ್ಕಸನನ್ನು ಸಂಹರಿಸಿ ಭಕ್ತರನ್ನು ಕಾಯುತ್ತಿರುವ ಈ ಕಲ್ಯಾಣಕಾರಿಣಿ ದೇವಿಯ ಪವಾಡ ಹಾಗೂ ಈ ಕ್ಷೇತ್ರಕ್ಕೆ ವೈಶಿಷ್ಟ್ಯವೇನು? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪುರಾಣದ ಪ್ರಕಾರ ಭಾರ್ಗವ ಋಷಿಗಳು ಮುಂಡಕಾಸುರ ಎಂಬ ದೈತ್ಯನ ಸಂಹಾರದ ನಂತರ ಸುಮೇಧ ಋಷಿ ಮತ್ತು ಸುರತ ರಾಜನ ಪ್ರಾರ್ಥನೆಯಂತೆ ಇಲ್ಲಿ ಮಹಿಷಾಸುರ ಮರ್ದಿನಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂಬ ಐತಿಹ್ಯವಿದೆ. ಮುಂಡಕ್ಕೆ ಊರಿ ನಿಂತ ಊರು ಮುಂದೆ ಮುಣ್ಕೂರು ಎಂದು ಪ್ರಸಿದ್ಧಿಯಾಯಿತು. ಆರಂಭದಲ್ಲಿ ಪಶ್ಚಿಮಾಭಿಮುಖವಾಗಿದ್ದ ಈ ಮೂರ್ತಿಯನ್ನು ಕಾಲಾಂತರದಲ್ಲಿ ಮೂಡಬಿದಿರೆಯ ಚೌಟ ಅರಸರ ಹಾಗೂ ವೀರ ತುಳುನಾಡ ವೀರರಾದ ಕಾಂತಬಾರೆ ಬುಧಬಾರೆ ಕಾಲಘಟ್ಟದಲ್ಲಿ ಪೂರ್ವಕ್ಕೆ ತಿರುಗಿಸಲಾಯಿತು ಎಂಬ ಇತಿಹಾಸದ ಉಲ್ಲೇಖಗಳಿವೆ.
ಈ ಕ್ಷೇತ್ರಕ್ಕೆ 1200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ ಎಂಬುದಕ್ಕೆ ಇಲ್ಲಿನ ಪವಿತ್ರ ಬಾವಿಯ ರಿಂಗ್ಗಳು ಸಾಕ್ಷಿಯಾಗಿವೆ. ದೇವಾಲಯದ ಕಲ್ಯಾಣಿಗೆ ಭಾರ್ಗವ ತೀರ್ಥ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮತ್ತೊಂದು ಕಥೆಯೂ ಇದೆ. ಮೂಡಬಿದಿರೆಯ ರಾಜಾರಾಣಿ ದರ್ಶನಕ್ಕೆ ಬಂದಾಗ ರಾಣಿಯ ಕರ್ಣಕುಂಡಲ ಓಲೆ ಜಾರಿ ದೇವಿಯ ಪಾದಕ್ಕೆ ಬಿತ್ತಂತೆ. ಅದನ್ನು ದೇವಿಯ ಪ್ರಸಾದವೆಂದು ಭಾವಿಸಿ ದೇವಿಗೆ ಸಮರ್ಪಿಸಲಾಯಿತು. ಇಂದಿಗೂ ಆ ಆಭರಣಗಳನ್ನು ದೇವಿಯ ಅಲಂಕಾರಕ್ಕೆ ಬಳಸಲಾಗುತ್ತದೆ. ದೇವಾಲಯದ ಒಳಗೆ ಶ್ರೀ ಗಣಪತಿ ನವಗ್ರಹ ಹಾಗೂ ಧೂಮಾವತಿ, ರಕ್ತೇಶ್ವರಿ, ಜಾರಂದಯ, ಪಿಲಿಚಾಮುಂಡಿ ಮತ್ತು ಪಂಜುರ್ಲಿ ದೇವಗಳ ಸಾನ್ನಿಧ್ಯವೂ ಇದೆ. ಕ್ರಿಕೆಟ್ ಸ್ಪರ್ಧೆ ಮನೋರಂಜನಾ ಸ್ಪರ್ಧೆ ಕೊಂಡು ನಾನು ಒಂದು ನಿಂತ್ಕೊಂಡಿದ್ದೇನೆ. ಅವೇನು ಜೋಕರು ಅವೇನು ಉತ್ತ ಅವನ ಅಭಿನಯ ಮಾಡಬೇಕು ತುಂಬ ಖುಷಿ. ಈ ಮೊದಲ ನಿಂತ್ಕೊಂಡಿನ ಪಂದ್ಯಗಳು ತರಬೇತಾರೆ ಯಾವು ಜೋಕರು ಅವೇನು ಯಾರು ಅಡಿಗೆ ಪ್ರತಿಷ್ಠೆ ಮಾಡಲೆ Young blood. Young blood.
ನೆನಪಿನೊಂದಿಗೆ ತನ್ನ ತವರಿನ ಮುಖ ಮಾಡಬೇಕಾಗಿದೆ. ವಾಲಿಬಾಲ್ ಇಡೀ ವಾಲಿಬಾಲ್ ಕೋಟದ ಒಲೆ ಇಡ್ಲಿ ಇದೆ ಬಿದ್ದಾಯಿದೆ ಒಂದು ಅಂಚಿನ ಮೇಟೊಂದಿಗೆ ಅಂಚಿನ ಮೇಟ್ ಅಂಚಿನ ನಾಡೋದು ಬಂದು ವಿನಂತಿ ಮಾಡ್ತದಲ್ಲ. ಸೋತಂತ ತಂಡ ಪುಣ್ಯಭೂಮಿಯಲ್ಲಿ ಆಡಿದಂತ ಸೋಲು ನೆನಪಿನೊಂದಿಗೆ ತವರಿನಂತ ಮುಖ ಮಾಡಬೇಕಾಗಿದೆ. ವಲಸೆ ಮಲ್ಪರೆ ಬಾಕಿಟ್ಟಿನಕ್ಕಳು ಅಂತ ವಲಸೆ ಮಲ್ಪರೆಯನ್ನ ಮಧ್ಯಾಹ್ನದ ಪಟ್ಟಕ ಬಡವು ತಡೆಯಲು ಕಲ್ಪಿಸಿದ ಉದ್ದೇಶವನ್ನು ತಿಳಿಯುವುದು ವಲಸೆ ವ್ಯವಸ್ಥೆಯಲ್ಲಿ ಕಲ್ಪಿಸಾದ ಕೊಟ್ಟದ ದೈನಿಕ ವಲಸನ್ನು ಸ್ವೀಕಾರ ಮಲ್ಪಲೆ ಪವಿತ್ರವಾದ ಚಿತ್ರ ಪುಣ್ಯಭೂಮಿಡ್ ನಮ್ಮ ಬೆಳೆಸಲು ಆಯೋಜನೆ ಹೊಂದಿದ ಚಿತ್ರ ಈ ಪಟ್ಲಘಟ್ಟದ ಲೇಸಕ್ಕೆ ಸರ್ದ ಕಂಡದ ಕೊಪ್ಪದ ಮಧ್ಯಮ ಹಂತದ ನಮ್ಮವಲ್ಲ ನನ್ನ 5 ಗಂಟೆಗೆ ಸರಿಯಾದ ಸಮಾರಂಭದ ಎಲ್ಲಿನ ಕಡೆಗೆ ಬಹುಮಾನ ಕೊಟ್ಟು ಸೋತಿನ ಕಡೆಗೆ ಸಮಾಧಾನ ಪಡೆದ ನಮ್ಮ ಅದಪ್ಪು ನಂಚಿನ ಸಂದರ್ಭ. ಈ ಸಂದರ್ಭದ ಸಮಯಕ್ಕೂ ಸರಿಯಾದ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡುತ್ತಿದ್ದ ಜವಾಬ್ದಾರಿ ನಮ್ಮ ಪಂಚ ಬದುಕಿನ ಕಡೆಗೆ ಒಟ್ಟು ಸಹಕಾರ ಕೊಟ್ಟು ನನ್ನ ಸಮಯಕ್ಕೂ ಸರಿಯಾದ ಪಂದ್ಯಾಕೂಟವನ್ನು ಮುಕ್ತಾಯ ಮಾಡುತ್ತಿನ ಮನುಷ್ಯ ಮಲ್ಪಲಿ 7ನೇ ಪಂದ್ಯಾಕೂಟ ನಡೆಸಲು 8ನೇ ಪಂದ್ಯಾಕೂಟಗಳನ್ನು ಕರೆದು ತರಲ್ಲ ಗೋತಪೂರ್ಜ ಮನೆಯ ಸಿ ವಿರುದ್ಧವಾದ ಈ ಆಟಕ್ಕೆ ಏಕಕಲನ್ನು ತಯಾರಿಸಿಕೊಡೋಣ. ಈ ಒಂಜಿ ಪಂದ್ಯಾಕೂಟದ ಕೊಡ್ಲದ ಚಿತ್ರಣವನ್ನು ಕೊಡ್ಲು ಮಲ್ಪಾದುಕೊಂಡು ಬಯ್ಯದ ಮುಖೇನವಾದ ಪ್ರಸಾರ ಮಲ್ಪರೆ ಯೂಟ್ಯೂಬ್ ಮೂಲಕ ಪ್ರಸಾರ ಮಲ್ಪರೆ ಹೆಚ್ಚಿನ ಬೇರೆ ನಮ್ಮ ಆತ್ಮೀಯವಾಗಿ ಈ ಒಂದು ವೇದಿಕೆಗೆ ಗೌರವಿಸೋದಿಲ್ಲ. ಒಂದು ವೇಳೆ ಚಿತ್ರಣ ಮಾಡ್ಬೇಕಾಗಿನ ಒಂದೊತ್ತಲೆ ಅವು ನಮ್ಮ ಕೈಚಾಲಕರ ಮೂಲಕವಾದ ಅವೇನ ಚಿತ್ರಣ ಮಾಡ್ತದೆ ಬಯ್ಯದ ಕೊಟ್ಟಡ ಅವೇನ ಪ್ರಸಾರ ಮಾಡ್ತಾರೆ ಒಳ್ಳೆಯದು ನಮ್ಮ ಬಗೆಯಿಂದ ಪೂರ ಕೊಟ್ಟದನ್ನ ಅವೇನ ಸೋಕಿನ ಚಿತ್ರ ಅವಕಾಶ ಉಂಟು. ಈ ಕೊಟ್ಟರು ವಾಲಿಬಾಲ್ ಪಂದ್ಯ ಕೊಟ್ಟದ ಇದು ಮನೆ